ವರ್ಷಲ ಏಪ್ರಿಲ್ 7ಕ್ಕೆ ವಿಶ್ವ ಆರೋಗ್ಯ ದಿನ ಆಚರಣೆ ಮಲ್ಪುಂಡು. ಆಜಿ 7ಕ್ಕೆ ಕದ್ರಾ ಉದ್ಯಾನವನಟು ಮಂಗಳೂರು ಆರೋಗ್ಯ ಮಹಾಮೇಳ ದೀತ ಕುಡ್ಲ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಆರೋಗ್ಯ ಮೇಳ ಉದೀಪನ ಮಲ್ಪುವಿರಿಂದ ಭಾರತೀಯ ವೈದ್ಯಕೀಯ ಸಂಘದ ಗುರ್ಕಾರ್ಯರು ಡಾಕ್ಟರ್ ಬಿ ಸಚ್ಚಿದಾನಂದ ರೈ ಪಂತೇರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮಂಗಳೂರು ಶಾಖೆದ ಗುರುಕಾರ್ಯರು ಡಾಕ್ಟರ್ ಬಿ ಸಚ್ಚಿದಾನಂದ ರೈ ಬುಧವಾರ ಕುಂಡದ ಪ್ರೆಸ್ ಕ್ಲಬ್ ಸುದ್ದಿಕೂಟು ಪಾತಿರ್ದು ವರ್ಷಲ ಏಪ್ರಿಲ್ 7ಕ್ಕೆ ವಿಶ್ವ ಆರೋಗ್ಯ ದಿನಾಚರಣೆ ಮಲ್ತೊಂದು ಬೈದಿಂಡು ಭಾರತೀಯ ವೈದ್ಯಕೀಯ ಸಂಘದ ಕುಡ್ಲ ಶಾಖೆ ರಾಜ್ಯಡು ರಡ್ಡನೆ ತಾನುಡು ಸಂಘದ ನಿಲಿಟ್ಟು ಏಪ್ರಿಲ್ 7ಕ್ಕೆ ಕದ್ರಾ ಉದ್ಯಾನವನಟು ಮಂಗಳೂರು ಆರೋಗ್ಯ ಮಹಾಮೇಳ ಅಟ್ಟಣೆ ಮಲ್ತದ ಆಜಿಗೆ ಕಾಂಡೆ ಪತ್ತರಿಕೆ ಕುಡ್ಲ ಪೊಲೀಸ್ ಕಮಿಷನರ್ ಸಂದೀಪ್ ಪಾಟೀಲ್ ಉದೀಪನ ಮಲ್ಪುವೆಂದು ಸಚ್ಚಿದಾನಂದ ರೈ ಪಂಡ್ಯರು. ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಸುದ್ದಿಕೂಟೊಡಿದ್ದೀರಿ. ಸಂದೀಪ್ ಪಾಟೀಲ್ ಕಮಿಷನರ್ ಆಫ್ ಪೊಲೀಸ್ ಅವರು ಇದನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಎಲ್ಲ ಆಸ್ಪತ್ರೆಗಳು, ಹೆಚ್ಚಿನ ಎಲ್ಲ ಆಸ್ಪತ್ರೆಗಳು ಅದರಲ್ಲಿ ಭಾಗಿಯಾಗ್ತಾರೆ. ಅವರಲ್ಲಿ ಬಂದ ಫೆಸಿಲಿಟೀಸ್ಗಳು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಆರೋಗ್ಯದ ಬಗ್ಗೆ ಎಲ್ಲ ಮಾಹಿತಿ ಜನಸಾಮಾನ್ಯರಿಗೆ ತಿಳುವಲ್ಲಿಗೆ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ 7ನೇ ತಾರೀಕಿಗೆ ಬೆಳಿಗ್ಗೆ ರಾಮಕೃಷ್ಣ ಆಶ್ರಮದವರ ಜೊತೆಗೆ ಸೇರಿಕೊಂಡು ಭಾರತೀಯ ವೈದ್ಯಕೀಯ ಸಂಘ ಮತ್ತು AMCಯ ಡಾಕ್ಟರ್ಗಳು ಸೇರಿಕೊಂಡು ಕತ್ರಿ ಮಲ್ಲಿಕಟ್ಟೆ ಏರಿಯಾದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ವಿಶ್ವ ಆರೋಗ್ಯ ದಿನದ ಪ್ರಯುಕ್ತವಾಗಿ. ಈ ಎರಡೂ ಕಾರ್ಯಕ್ರಮಕ್ಕೆ ಜನರು ಬಂದು ಅದರ ಮಂಗಳೂರಿನ ಜನರಿಗೆ ಮಂಗಳೂರಿನಲ್ಲಿ ಆರೋಗ್ಯದ ಬಗ್ಗೆ ಏನಾದರೂ ಮಾಹಿತಿ ತಿಳ್ಕೊಳ್ಬೇಕಾದ್ರೆ ಅಲ್ಲಿ ಬಂದರೆ ಎಲ್ಲರಿಗೂ ಅದ್ರ ಬಗ್ಗೆ ಮಾಹಿತಿ ದೊರಕುವ ಸಾಧ್ಯತೆ ಇದೆ ಅಂತ ತಿಳಿಸಲಿಕ್ಕೆ ನಾನು